Welcome back to this channel di Retro Smile Jalar Pura-Pura. So nama ini Tata itu ada datang dah ini gaadi tour pula ada ini waktu cold kita ಸ್ವಲ್ಪ ಗಾಡಿ ಗೊತ್ತಾಗಿತ್ತು ಗಾಡಿ ಗೊತ್ತ ಫೋನಾಗ ಅನ್ಕೊಳ್ಳಿ ಕನಿಷ್ಠ ಪೂರಕ್ಕೊಂದಿಲ್ಲ ತಂಡ ಗಾಡಿ ತೋಲಿ ನಿಂತ್ಕೊಂಡು ಕೈ ಕಷ್ಟ ಗಾಡಿ ತಾಗಿ ಬೇಕಾಗಿ ಅಲ್ಲಿ ಹೋಗಿಂದ ಕಣ್ಣು ಬೇಕಾಗಿ ಇದೊಡ್ಡ ದಾದಾ ಪಂಡ ಇತ್ತ ನಮ್ಮ ಯಾನ್ ಗೋಪುರ ಬಾರ್ದಿದ್ದೆ ಹೆಲ್ಮೆಟ್ಗೆ ಸೊ ಐಕ್ ದಾದಾ ಪಂಡ ಗೋಪುರದ ಅಡಾಪ್ಟರ್ ಬರ್ಪುಡು ಸೊ ಐನ್ ತಿಕ್ಕ ತಿಜ್ಜಂಡು ಸೊ ಅಂಚಾದ ನಿಗ್ಲೇಗ್ ಎನ್ನ ವಾಯ್ಸ್ ಕಮ್ಮಿಗೆ ಏನೊಂದು ಇತ್ತುಂಡು ಸೊ ಅಂಚ ಎಡಿಟಿಂಗ್ ಮನ್ಪುನಾಗ ಯಾನ್ ಬ್ಯಾಕ್ಗ್ರೌಂಡ್ ಇಡು ವಾಯ್ಸ್ ಕೊರೊಂಡುಲ್ಲೆ ಇತ್ತ ಚೂರು ವಾರ್ಮಪ್ ಮಂತಾಂಡು ಗಾಡಿ ಇತ್ತ ನಮ್ಮ ಸೀದಾ ಪಿದಡ್ಕ ನಮ್ಮ ದೂರಪ್ಪಂಡ ರೆಸಾರ್ಟ್ಗೆ ಸೊ ಬಾಯ್ಸ್ನಾಗ ಮತ್ತು ಪೋಂದುಲ್ಲಿರಿಗೆ ನಮ್ಮ ಊರುಡಿನಿ ಕೋಳ್ದಟ್ಟಲು ಉಂಡು ಸೊ ಅಂಚ ಗಾಡಿ ಎಷ್ಟು ಬರ್ಪುಂಡು ಈ ರೋಡುಡೆ ತುಕ ಅಂಚ ಸ್ಪೀಡ್ ಬಯರ್ಲ ಆಪುಜಿ ಸೊ ವೆದರ್ಲ ಅಂಚನೆ ಉಂಡು ಚೂರು ಬರ್ಸಾರ್ಪುನ ಅಂಚನೆ ಮೋಡ ಕವಿದ ವಾತಾವರಣ ಇತ್ತ ನಮ್ಮ ದೂರ ಪಂಡ ಜುಯ್ ಗಾಡಿಡು ಸೀದಾ ರೈಡೆ ವಿಟ್ಲಾಗ್ ಹೋತು ಗಾಡಿಡು ಫ್ಯೂಲ್ ಪಾಡೋಡು ಚೂರು ಸೊ ಫ್ಯೂಲ್ ಪಾಡಿಂದುಕ್ಕ ಬುಕ್ಕ ಅನ್ನಿಕ್ಲೆಗ್ ಒಲ್ಪತಿಕ್ ಪನ್ನೆರ ಪುಜ್ಜಿ ಇತ ನಮ್ಮ ಸೀದಾ ಯಾಸ್ ಇತ ನಮ್ಮ ಮುಟ್ಟ ಕರಿಂಕ ರೀಚಯ ಮುಲ್ಪ ನಮ್ಮ ಧನರಾಜ್ ಆಚರಣ ಇಲ್ಲುಂಡು ಸೊ ಸೀಸನ್ 9 ರೂಪೇಶ್ ಶೆಟ್ಟಿ ಅಂಚ ಇನ್ನಾತೇರು ಸೊ ಅಂಚನೆ ಈ ಸಲ ಧನರಾಜ್ ಆಚಾರ್ ಆರು ವಿನ್ನಾರ್ಡ್ ಸೊ ನಮ್ಮ ಬಿಗ್ ಬಾಸ್ಗೆ ನಮ್ಮ ತುಳುನಾಡು ಹಿಡಿದು ಆರು ಈ ಸಲ ಪೋತೇರು ಮುಲ್ಪ ಮುಕ್ಲ ಇಲ್ಲು ಮುಲ್ಪಾಡ್ತ ಸ್ಟಾರ್ಟ್ ಆಗಿ ನಾವು ಸೊ ಫುಲ್ ಒಂದು ಧನರಾಜಾಚಾರಣ ಇಲ್ಲ ಬುಕ್ಕ ಮುಕ್ಲ ಮಾತ ಫ್ಯಾಮಿಲಿದೆ ಇಲ್ಲ ಸೊ ಏರಿಯಾ ಫುಲ್ಲು ಅಕ್ಕಲು ನಾನೇ ನಮ್ಮದು ಆಲ ಅದೆಲ್ಲ ಹೆಜ್ಜೆ ಅಂಜಿ ಎಡ್ಡೆ ಕುಟುಂಬ ಎಡ್ಡೆ ಕಾಮಿಡಿ ಮಾತ ಬಂತಂದು ಇಪ್ಪೇರು ಸೊ ಆರು ಈ ಸಲ ವಿನ್ ಆಡೊಂದು ಪನ್ನೊಂದು ಬಣ್ಣಾಗ ನಮ್ಮ ತುಳುನಾಡು ಗ್ರೇಟ ಮುನ್ನಾಗ ಸೊ ಬಿಗ್ ಬಾಸ್ದ ಟ್ರೋಫಿ ಬರ್ತಂದು ಬರೋದು ಸೊ ಅಂಚ ಪಂಡದು ಇತ ನಮ್ಮ ಸೀದಾ ವಿಟ್ಲಾಗ ಪೋಯಿ ಬಾಯ್ಸ್ ತಕ್ಲು ಹೊರ ಕಾಲ್ ಮಂತಿತ್ತೇರು ತುಕ ಇತ ನಮ್ಮ ದಾದ ಪಂಡ ಸೊ ಎದುರು ನಮ್ಮ ಓಮಿನಿ ಪೋಂದುಂಡು ಇಟ್ಲ ನಮ್ಮ ಜವನೇರು ಒಲ್ಲೇರು ಸೊ ಓಮಿನಿ ಫುಲ್ ಜೋಶ್ ಇಟ್ಟಲ್ಲೇರು ಮಾತಾಡಲ್ಲ ತೋಲಿ ಒಟ್ಟೊಟ ವಿಟ್ಲಾಗ ರೀಚ್ ಅಂದು ಬತ್ತ ಸೊ ಇಂಚ ಮತ್ತು ರೋಡ್ ಖಾಲಿ ಇಪ್ಪೋಡು ಫುಲ್ಲು ಗಾಡಿ ಟಾಪ್ ಹಾಕ್ಯಾರ ಹಾಕೊಂಡು ಸೊ ಪಿರಮೂಜಿ ಗಾಡಿ ಉಂಡು ಸೊ ಪೋತೇರು ತುಕ ನಮ್ಮ ಇತ್ತ ಸೀದಾ ಪೋತು ಫ್ಯೂಲ್ ಪಾಡ್ದು ಬುಕ್ಕ ತಿಗಬೆ ಡೋರ್ ಬಿಚ್ಚಿಲ್ಲ
ರೈಡ್ ಮಾಡ್ದೆ పెట్రోల్ అవడం ఇక పెట్రోల్ పడుతుంది చెప్పేసి ఆఫ్ రోడ్ మాట చెప్తుంది ఎక్కడంటే ఆఫ్ రోడ్లో ఉందో ഓമിനാ ഇന്ത്യ മാറ് भैया पार्किंग किधर है इधर అక్కడ ఓమిని ఉండియా ఓమిని బాకేగల్ అగలాకి బాకేదింగే అక్కడ ఎక్కడదు పోతే పోతండి రేనాదో అవునే ఓమిని బరంద రోడ్ ಎಂಟ ಕಾಲಂದು ಒಂದ ಎಂಕ್ಲು ಎತ್ತಿ ಅಂದು ಸಾಯಿ ಬಾಯ್ ಪೂರ ಸಿಕ್ಸ್ ಹಾಕಬೇಡ ಸಿಕ್ಸ್ ಹಾಕಂದೆ ಬಿಗ್ ಫ್ಯಾನ್ ಬ್ರೋ ಬಿಗ್ ಫ್ಯಾನ್ ಗಾಡಿ ತೊಂದ್ರೆ ಗುರ್ತ ಮಾಡ್ತೇನೆ ಹೆಂಗ ಹಾಕಲ್ ತಿಕ್ಕೇರಿ ಓಮಿಂದ ಹಾಕಲು ಆಫ್ ರೋಡ್ ಫಸ್ಟ್ ಅದೇ ಮತ್ತೆ ಆಫ್ ರೋಡ್ ಇನ್ನು ಬ್ಯಾಗ್ ಮಾರೆ ಸಾವಲೆ ಏನು ಮುಂದೆ ಮುಜಾ ಕೇರೋ ಎಲ್ಲ ಮಚ್ಚ ನೀವು ಯಾರು ರೂಟಿಂದ ಬಂದದ್ದು ಇಂದೇ ರೂಟ್ದು ಸೇಮಾ ಅಡಕ್ಕೆ ಇವಂದಂತ ಏ ನನ್ನೊಂದು ಯಾರು ಬರಾಡುತ್ತೆ ಒಳ್ಳೆ ದಾದಾ ದಾದಾ ಪಿಚ್ ರಿಪೋರ್ಟಿಗೆ ಪಿಚ್ ರಿಪೋರ್ಟ್ ಆಗಿದೆ ಬೌಲರ್ ಮುಂದೆ ಪಾಡೋಡು 6 ಲೈನ್ ಇದೆ ಬೌಲಿಂಗ್ ಬೌಲರ್ 6 ಲೈನ್ ಇದೆ ಪಾಡೋಡು
ನಂಜಿ ಟೀಮ್ ಬರಡತ್ತೆ ಸೊ ನಮ್ಮ ಅಡಿಗೆ ಹಾಕಲಲ್ಲ ಏರಿಯಾ ಇಲ್ಲಿ ಒಂದೇ ಇಲ್ಲಿ ಅಲ್ಪ ಇತ್ತವಡೆ ಉಡುಪುನೆ ಮೂಲ ನೀಕೆ ಗೊತ್ತಾಗ್ಬೋದು ನಮ್ಮೈತೆ ಮೆಜೆಸ್ಟಿಕ್ ರೀಚ್ ఇక్కడ ಮಾತ ವಾಯ್ಸ್ ಅಂದಿಜ್ಜಂಡು ಸೊ ಚೂರು ಇತ್ತ ನಮ್ಮ ಮೆಜೆಸ್ಟಿಕ್ ರೀಚ್ ಮುಂದೆ ಟರ್ಫ್ ಉಂಡು ನಾನು ಅದು ಮಾತೊಂಡು ತೋಜಿ ಬಾಬೆ ಸೊ ನನ್ನೊಂಜಿ ಗಾಡಿ ಬರಿಯರುಂಡು ಅಂಚ ವೆಯ್ಟಿಂಗ್ ನಮ್ಮ ಅಡಿಗೆ ದಾಖಲು ಸೊ ವೆಯ್ಟ್ ಮಾಡ್ಪುಗ ಆಡಿನ ಎಂತ ಶಾರ್ಟ್ ಕಟ್ ಎಂತ ಎಲ್ಲಿಂದ ಬಂದ್ರ ಮಚ್ಚ ಅದೇ ರೂಟ್ ಸೇಮ್ ರೂಟ್ ಅಲ್ಲಿ ಬಂದ ಸರಿ ಯಾವಾಗ ಹೋದ್ರು ಹಂಗ ಇದು ಹೆಂಗ್ ಶಾರ್ಟ್ ಕಟ್ ನೀವು ಸಿಗ್ಲಿಲ್ಲ ಚಲ ಹ್ಯಾಪಿನೆಸ್ ನೀವು ಸ್ಟೋರಿ ಬೇಕಡ ಹ್ಯಾಪಿನೆಸ್ someone's dreaming someone's life is someone's dream ಅಲ್ಲ someone's life is someone's dream ಫುಟ್ಬಾಲ್ ಗೋಲ್ ಕೋಸ್ಟ್ ಮಲ್ಲಂಗೆ ಬಾ ಬೇಬಿ ಪಾರ್ಕ್ ಹೋಯ್ ಬೇಗ ಟೈಮಿಂಗ್ ಇದು ಚೆಕಿಂಗ್ ಟೈಮ್ ಏತೋರ್ತು ಅಪ್ಪ ತೋರ್ದು ಸಂಗೀತ ಕಾರ್ಯಕ್ರಮವನ್ನು ನೀಡಿದಂತಹ ಇಮ್ರಾನ್ ಮತ್ತು ಬಳಗಕ್ಕೆ ಅಭಿನಂದನೆಗಳು. ಈಗ ನವಾಜ್ ಮತ್ತು ಬಳಗದಿಂದ ಈ ಒಂದು ಕಾರ್ಯಕ್ರಮದ ಯಾವುದೇ ಒಂದು ಕಾರ್ಯಕ್ರಮ ಒಂದು ಭಾಗವಾಗಿ ಪ್ರಾರ್ಥನೆ. ಆದರೆ ಖಂಡಿತವಾಗಿಯೂ ದೇವರನ್ನು ನೆನಪಿಸಿಕೊಳ್ಳದೆ ನಾವು ಯಾವುದೇ ಶುಭ ಕಾರ್ಯಕ್ರಮದಲ್ಲಿ ನಾನು ಸಾಧಕಲ್ಲಿ ಹೇಳಿದೆ ಭಕ್ತಿಗೆ ಯಾಕೆ ನನ್ನ ಮೇಲೆ ಇಷ್ಟು ಪ್ರೀತಿ ಪ್ರಾರ್ಥನೆ ಹೋಗಿ ಹೇಳಿದ ಕೂಡಲೇ ಅವರು ನಾನು ಬರ್ತೀನಿ, ನನಗೆ ತುಂಬ ಇಷ್ಟ, ನಾನು ಬಂದೇ ಬರ್ತೀನಿ ಅಂತ ಹೇಳಿ ಖಂಡಿತವಾಗಿಯೂ ನಾನು ಪ್ರತಿ ಸಲ ಹೇಳುವುದು ಈ ಮಣ್ಣಿಂಚಿನ ಈ ಮಣ್ಣಿನ ಕಾರ್ಮಿಕರಲ್ಲ, ಯಾವ್ದಾರ ಬಂದಿದೆ ಮಾರೆ ನಮ್ಮ ರೆಸಾರ್ಟ್ ಸೊ ತೋಲಿ ಸ್ವಿಮ್ಮಿಂಗ್ ಪೂಲ್ ಮುಲ್ಪಂಡು ಈ ಕಡೆ ಜನ ಮುಲ್ಪ ಮರಲ ಒಂದು ಮಕ್ಕಳು ಅಂತ ಮೊದಲದಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಮಕ್ಕಳೆಲ್ಲ ಪ್ರೀತಿಯ ಪ್ರಾಂಶುಪಾಲರ ಲೇಟ್ ಆಗಲ್ಲ, ಎಷ್ಟು ಲೇಟ್ ಮಾರೆ, ಎಲ್ಲಿಗೆ ಬರುದು? ಯಾವ್ದೆಲ್ಲ ಮಾಡ್ತು ಎತ್ರ ಲೇಟ್ ಮುಗ್ಲೆ ಲೇಟ್ ಹತ್ರ ನಿಮ್ಮೆ ಓಡೆ ಬೋತ ಮಾರ ಮುಂದೆ ಮಗ್ಲ ಆಡು ಬುಕ್ಕ ಆಮೇಲೆ ಬಂದ ಜನ ಸೇ ಎಂದ ಅಂತೊಳ್ಳೇರು ನಮ್ಮತ್ತೆ ಚೆಕ್ಕಿಂಗ್ ಆಯ್ರ ಪೋಯಿ ಚೆಕ್ಕಿಂಗ್ ಆಯ್ತು ಗೊತ್ತು ಅದ ಇಂದೊಂದು ಗೊತ್ತಿಜ್ಜಿ ಸೊ
ಯು ಆರ್ ಗೋಯಿಂಗ್ ಟು ಲೇಟ್ ಮುಕ್ಕುಲು ಫಸ್ಟ್ ಲೇಟ್ ಮುಕ್ಕುಲು ಬಂತನೆ ಎಂಚಿನೋ ಎಂಕ್ಲೇನು ರಡ್ ಅಂಟೆ ಬರೆಯರಂದು ಮುಕ್ಕಲು ಐನಂಟೆ ಆಗ್ತದೀರಿ ಹೋಯ್ ಏ ಚೆಕ್ಔಟ್ ಇರಲಿಲ್ಲ ಗಾಯ್ಸ್ ಅಂದ ನಮ್ಮ ಫುಲ್ ಮುಲ್ಪ ಫುಡ್ ಮಾತಾಡ್ರೆ ಮುಲ್ಪ ಬೊಕ್ಕ ನಮ್ಮ ಮುಕ್ಕಲು ಎಂಚಿ ಲೇಟ್ ಮಾರೆ ಸರ್ ಎಂಚಿನ ಲೇಟ್ ಮಾರೆ ಬೇಗ ಹೋಗ್ತೇವೆ ಎಸ್ ಪೋಯಿ ಮೊದಲು ಕುಕ್ಕಿಂಗ್ ಮಾತಾಡ್ತಾರೆ ಅಪ್ಪಂಡು ಸೊ ಒಂಜೊಂಜೆ ಬಂದು ಕಾಯ್ತಾರೆ ರೂಮ್ ಕೈ మామల్ అమల్పా నామా చెప్పునే అమల్పా అల్పా బేతే వాళ్ళు రూము